ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ದೇಶದಾದ್ಯಂತ ನಡೀತಾ ಇರುವಂತಹ ಮಾಜಿ ಸೈನಿಕರ ಪ್ರತಿಭಟನೆ, ಪಿಂಚಣಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಏಕರೂಪ ಪಿಂಚಣಿಯನ್ನು ಆಗ್ರಹಿಸಿ ಸೈನಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಈ ಸಮಸ್ಯೆ ಏನು, ಈ ಸಮಸ್ಯೆಯ ಆಳ ಎಷ್ಟಿದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೆ. ಬ್ರಿಗಾನ್ಸ್ ಅವರಲ್ಲಿ ಕೇಳಬೇಕು ನಾನು, ಸೈನಿಕರು ಅಲ್ಲಿ ನಿವೃತ್ತಿಯನ್ನು ಪಡೆದು ಬರ್ತಾರೆ, ಆಮೇಲೆ ಅವರನ್ನು ಈ ಸೊಸೈಟಿ ಹೇಗೆ ಸ್ವೀಕರಿಸ್ತದೆ, ಹೇಗೆ ನೋಡುತ್ತದೆ? ಮೊದಲಿನಿಗಾಗಿ ಆ ಸೈನ್ಯವನ್ನು ಬಿಟ್ಟು ಹೊರಗಡೆ ಬಂದ ಆತ್ಮಗೌರವ ಇಲ್ಲಿ ಸಿಗ್ತಾ ಇದೆಯಾ ಆತನಿಗೆ? ಅದು ಸಿಕ್ಕೋದಿಲ್ಲ. ನಾವು ನಮ್ಮ ಅಲ್ಲಿಯ ವಾತಾವರಣದಿಂದ ಈ ಸಮಾಜಕ್ಕೆ ಬಂದಾಗ, ಕಾಲಿಟ್ಟಾಗ ನಮಗೆ ಹೊಸ ಲೋಕಕ್ಕೆ ಬಂದ ಅನುಭವ ಆಗುತ್ತೆ. ನಮ್ಮ ನೇರ ನುಡಿಗಳು, ಸುಳ್ಳು ಹೇಳಲು ಬರುವುದಿಲ್ಲ, ಕಪಟ ನಮ್ಮಲ್ಲಿ ಇಲ್ಲ, ನೇರ ನುಡಿಗಳು, ಅದು ಇಂದಿನ ಸಮಾಜಕ್ಕೆ ಅಗತ್ಯ ಇಲ್ಲ ಅಂತ ಕಾಣುತ್ತೆ ನಾನು. ಯಾಕೆಂತೇಳಿದರೆ ನಮ್ಮ ನಡೆಯಿಂದ ನಾವು ಸಮಾಜಕ್ಕೆ ಒಳಿತು ಮಾಡಲು ನಾವು ಹೋಗ್ತಾ ಇರ್ತೀವಿ. ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ, ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಿದರೆ, ಮಾಜಿ ಸೈನಿಕರಂತ ಹೇಳಿದರೆ ಅವರಿಗೆ ಒಂದೇ ಒಂದು ಪಟ್ಟ ಕೊಡ್ತಾರೆ, ಸೆಕ್ಯೂರಿಟಿಗಾಗಿ, ಸೆಕ್ಯೂರಿಟಿ ಪೋಸ್ಟ್ ಇದೆ, ನಿಮಗೆ ಬೇಕಾದರೆ ತಗೊಳ್ಬೋದು ಅಂತ. ಈಗ ನಮ್ಮಲ್ಲಿ ಕಾಯುವುದಕ್ಕಿರುವವರು ಅಂತ, ದೇಶ ಕಾದು ಬಂದವರು ಇಲ್ಲಿ ಸಮಾಜ ಆಫೀಸ್ ಕಾಯಿರಿ, ATM ಕಾಯಿರಿ, ಅದನ್ನು ಕಾಯಿರಿ ಅಂತ ಹೇಳಿ ಕೊಡ್ತಾರೆ. ಯಾಕಂದರೆ ಮನೆಯಲ್ಲಿ ಭದ್ರತೆಗೋಸ್ಕರ ಸಾಕೋದು ನಾಯಿ ಫೇತ್ಫುಲ್ ಇರುತ್ತೆ. ಆದರೂ ತುಂಬ ಬೇಸರದಿಂದ ಹೇಳಬೇಕಾಗುತ್ತೆ, ಈಗ ಹೊರಗಡೆ ಸಮಾಜದಲ್ಲಿ ಈ ಮಾಜಿ ಸೈನಿಕರನ್ನು ನಡೆಸಿಕೊಳ್ಳೋ ರೀತಿ ನೋಡಿದರೆ, ಯಾವುದಾದ್ರೂ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳಿಗೆ ಹೋದರೆ ಅಲ್ಲಿ ಮಾಜಿ ಸೈನಿಕರಂತ ಹೇಳುವಾಗ, ನೀವು ಮಾಜಿ ಸೈನಿಕರು ಸೈನ್ಯದಲ್ಲಿ ಸರ್ವಿಸ್ ಮಾಡುವಾಗ ಸಂಬಳ ತಗೊಳ್ಳಿಲ್ವಾ, ನಿಮಗೇನು ಎಕ್ಸ್ಟ್ರಾ ಏನು ಕೊಡಬೇಕು, ನೀವು ಬೇರೆಯವರಿಗೆ ದಾರಿ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಓಕೆ, ನಾವು ಎಲ್ಲಾದರೂ ಹೋದರೆ ಬೇರೆಯವರಿಗೆ ಮೊದಲು ಅವರಿಗೆ ಅವಕಾಶ ಮಾಡಿ ಕೊಡ್ತೇವೆ. ಆದರೂ ಕೂಡ ಈ ಉದ್ಯೋಗಕ್ಕೆ ಬಂದಾಗ ನಮ್ಮನ್ನು ಯಾರೂ ಲೈಕ್ ಮಾಡೋದಿಲ್ಲ. ಏಕೆಂತೇಳಿದರೆ ಇಲ್ಲಿ ನಾವು ಕೆಟ್ಟದನ್ನು ಮಾಡೋದಿಲ್ಲ, ಮಾಡುವವರಿಗೆ ನಾವು ತುಂಬ ಅಡಚಣೆ ಅವಕಾಶ ಮಾಡಿಕೊಡೋದಿಲ್ಲ. ಆದ ಕಾರಣ ನಮ್ಮನ್ನು ಎಲ್ಲರೂ ದ್ವೇಷಿಸ್ತಾರೆ, ಇವನ್ನ ದೂರ ಇಡ್ತಾರೆ. ಸೈನಿಕರಿಗೆ, ಸೈನ್ಯದಲ್ಲಿ ಬಂದವರು ಅವರ ಹತ್ರ ಮಾತಾಡಬೇಡಿ ಜಾಸ್ತಿ ಅಂತ ಹೇಳ್ತಾರೆ. ಮತ್ತೊಂದು ವಿಷಯ ಏನಂದರೆ, ಸರ್ಕಾರ ರಿಸರ್ವೇಷನ್ ಕೊಟ್ಟಿದೆ ಎಕ್ಸ್ ಮಾಜಿ ಸೈನಿಕರಿಗೆ, ಎಲ್ಲ ಕಡೆ ಕೊಟ್ಟಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ಗೆ ಅಥವಾ ಜಾಬ್ಗಳಿಗೆ ಎಷ್ಟು 2%. ಅದು 2% ಇನ್ಕ್ಲೂಡ್ಸ್ ಆರ್ಮಿ, ನೇವಿ, ಏರ್ ಫೋರ್ಸ್, ಪಾರಾಮಿಲಿಟರಿ ಎಲ್ಲ ಸೇರಿ 2%. ವರ್ಷಕ್ಕೆ 60,000 ಜನ ರಿಟೈರ್ ಆಗಿ ಬರುವವರು 60,000 ಭದ್ರತಾ ದಳವು ಇದೆಯಾ ಅದರಲ್ಲಿ? ಇಲ್ವಾ? ಯಾವ್ದ್ರಲ್ಲಿ? BSF ಅದಿಲ್ಲ, ಇದು ಬರೇ ಆರ್ಮಿದ 60,000, ಇನ್ನೊಂದು 20-30,000 BSF, CRPF, ಅವರು 60 ವರ್ಷ ನಂತರ ಬರುವವರು. ಅವರು 60 ವರ್ಷ ನಂತರ ಬರುವವರು. ಅವರಿಗೆ ಟೆಕ್ನಿಕಲ್ ಜಾಬ್ಸ್ ಎಲ್ಲ ಕೊಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ. ಯಾಕಂದ್ರೆ ಅವ್ರು ಎಕ್ಸಿಸ್ಟಿಂಗ್ ಆರ್ಗನೈಸೇಷನ್ 60 ವರ್ಷಕ್ಕೆ ಎಲ್ಲರೂ ರಿಟೈರ್ ಆಗ್ತಾರೆ. ಈಗ ಒಂದು ನೀವು PWD ಅಲ್ಲಿ ಒಂದು ಇಂಜಿನಿಯರಿಗೆ ಎಂಪ್ಲಾಯ್ಮೆಂಟ್ ಬೇಕಂದ್ರೆ, PWD ಅಲ್ಲಿ ಎಂಪ್ಲಾಯ್ ಆಗ್ಲಿಕ್ಕೆ ಅವನು 60 ವರ್ಷಕ್ಕೆ ರಿಟೈರ್ ಆಗ್ತಾನೆ. ನೀವು 60 ವರ್ಷ ಆಗಿದೆ, ಅವನಿಗೆ ಮಾಡುವಾಗಿಲ್ಲ. ಇವನಿಗೆ ಇವರೇ ಅಟ್ಲೀಸ್ಟ್ 40%, 40 ವರ್ಷದಲ್ಲಿ ಬಂದಿದ್ದಾರೆ, ಇನ್ನು 20 ವರ್ಷ PWD ಸರ್ವಿಸ್ ಮಾಡ್ಬೋದು, ಅದು ಕೊಡೋದಿಲ್ಲ. ಅಲ್ಲ, ಇದು 40 ವರ್ಷ ಅಂದ್ರೆ 40 ವರ್ಷ ಅಂದ್ರೆ ಮಕ್ಕಳು ಶಾಲೆಗೆ ಹೋಗಿ ಅವರ ಎಜುಕೇಶನ್ ಪ್ರಾರಂಭ ಆಗುವಂತ ಸಮಯ, ಪ್ರಾಥಮಿಕ ಶಾಲೆಯಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಇವರಿಗೆ ಪಿಂಚಣಿ ಇಲ್ಲ ಸರಿಯಾಗಿ, ಈ ರೀತಿ ಕೊಡೋದಾದ್ರೆ ಅದು ವ್ಯವಸ್ಥೆ ಏನು ಅನ್ನೋದನ್ನ ಆಲೋಚನೆ ಮಾಡಬೇಕು. ಸರ್, ಇಲ್ಲಿ ಈ ಹೋರಾಟ, ಈ ಪಿಂಚಣಿಗಾಗಿ ಆಗ್ರಹಿಸಿ ಸೈನಿಕರ ಹೋರಾಟ ಏನಿದೆ, ಇದು ಎಷ್ಟು ವರ್ಷದಿಂದ ನಡೆದುಕೊಂಡು ಬಂದಿದೆ ಮತ್ತು ಈ ಹೋರಾಟದ ಪ್ರಮುಖ ಘಟ್ಟಗಳು ಏನು? 1995-96ರಿಂದಲೇ ಇದರ ಬಗ್ಗೆ ಹೋರಾಟ ನಡೆಸ್ತಾ ಬಿದ್ದೆ. 96ರಲ್ಲಿ ಎಲ್ಲ ಎಕ್ಸರ್ಸೈಸ್ಗಳು ತಮ್ಮ ತಮಗೆ ಸಿಕ್ಕ ಈ ತರ ಮೆಡಲ್ಗಳನ್ನೆಲ್ಲ ವಾಪಸ್ ಕೊಡ್ತೀವಿ ಅಂತ ಕೊಟ್ಬಿಟ್ರು. ಆಮೇಲೆ ರಕ್ತದಲ್ಲಿ ಅಪ್ಲಿಕೇಶನ್ ಬರೆದು ಸರ್ಕಾರಕ್ಕೆ ಕೊಟ್ಟರು. ಈಗ ಜೂನ್ 15ರಿಂದ ಸರಣಿ ಪ್ರತಿಭಟನೆ ನಡೀತಾ, ಹಂಗರ್ ಸ್ಟ್ರೈಕ್, 24 hours ಸರಣಿ ಸತ್ಯಾಗ್ರಹ. ಪ್ರತಿ ದಿವಸ ಜಂತರ್ ಮಂತರ್ನಲ್ಲಿ 50ರಿಂದ 80 ಜನರು ಉಪವಾಸ ಸಾಗಣೆ ಮಾಡ್ತಾ ಇದ್ದಾರೆ. ಅದು ಇನ್ನು ಈಗಾಗಲೇ 80ರಿಂದ 90 ಜನರು ಅಮರಣ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ತಯಾರಿದ್ದೀವಿ, ನಾವು ಮಾಡೋಣ ಅಂತ. ಅದಕ್ಕೆ ಈಗ ನಮ್ಮ ಸಂಘಟನೆಗಳು ಅಷ್ಟು ಮುಂದೆ ಹೋಗೋದು ಬೇಡ, ಸರ್ಕಾರ ಕೊಡ್ಬೋದು, ನೋಡೋಣ. ಈಗ ತುಂಬಾ ದುಃಖದಾಯಕ ಸಂಗತಿ ಏನಂದ್ರೆ, ಎಲ್ಲೋ ಸೀರಿಯಸ್ ಆಗಿ ಗಮನಿಸ್ತಾ ಇಲ್ಲ. ಎಲ್ಲೋ ಒಂದು ರೇಪ್ ಆದ್ರೆ ಎಲ್ಲಾ ಚಾನೆಲ್ಗಳು 15 ಸಲ ರಿಪೀಟ್ ಮಾಡಿ ತೋರಿಸ್ತಾರೆ. ಇವತ್ತಿಗೂ ಡೆಲ್ಲಿಯಲ್ಲಿ ನಡೆಯುತ್ತಿರುವ ನಮ್ಮ
ಉಪವಾಸ ಸತ್ಯಾಗ್ರಹದ ಬಗ್ಗೆ ಯಾರೂ ತೋರಿಸ್ತಾ ಇಲ್ಲ. ನಿಮ್ಮ ಚಾನೆಲ್ ಮೊದಲನೇದಾಗಿ ಇವತ್ತು ತೋರಿಸ್ತಾ ಇದೆ, ನಮ್ಮ ಉಡುಪಿಯಲ್ಲಿ ನಡೆದಂತೆ ತೋರಿಸಿದೆ. ಆದರೆ ಈಗ ನೀವು ಬೇರೆ ನ್ಯಾಷನಲ್ ಚಾನೆಲ್ಸ್ ಲೈಕ್ NDTV ಅದೆಲ್ಲ ನೋಡಿ ಅವರು ಯಾವ ತೋರಿಸ್ತಾನೆ ಇಲ್ಲ ಇವರು. ಅದು ಯಾಕೆಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಕೇಳ್ತಾರೆ INB ಮಿನಿಸ್ಟ್ರಿ ಅವರಿಗೆ ಇದು ಹಾಕಿದ್ದಾನೆ ಏನೋ, ನೀವು ತೋರಿಸ್ಬಿಡಿ ಅಂತ ಹೇಳಿದ್ದಾರೆ ಅಂತ ಒಂದು ಡೌಟ್ ಇದೆ. ನಥಿಂಗ್. ಎಸ್, ಅಂದ್ರೆ ಜನ ಎಲ್ಲೋ ಒಂದು ಕಡೆಯಲ್ಲಿ ಇದು ಆಕ್ರೋಶಗೊಳ್ಳಬಹುದು ಅನ್ನುವಂತ ಹೆದರಿಕೆ ಇರ್ಬೋದು, ಸರ್ಕಾರಕ್ಕೆ ಇರ್ಬೋದು. ಅದಕ್ಕೆ ನೀವು ತೋರಿಸ್ಬಿಡಿ ಅಂತ ಹೇಳಿದ್ರು ಇರ್ಬೋದು. ಅದು ನನಗೆ ಏನಾದ್ರ ಬಗ್ಗೆ ಏನು ಜನ ಹೇಗೆ ನಿಮ್ಮನ್ನ ಸಪೋರ್ಟ್ ಮಾಡಬೇಕು ಅಂತ ನೀವು ಕೇಳ್ಕೊಳ್ತೀರಿ? ಈಗ ಅಟ್ಲೀಸ್ಟ್ ಪ್ರತಿಯೊಬ್ಬರು ಒಂದು ನೀವು ಬೇರೆ ಆದಾಗ ಮೊಂಬತ್ತಿ ಇದು ಮಾಡ್ತೀರಿ, ಅದೇ ತರ ಒಂಥರ ಅಟ್ಲೀಸ್ಟ್ ಒಂದೊಂದು ಪೋಸ್ಟ್ ಕಾರ್ಡ್ ಬರೆದು ಮಿನಿಸ್ಟ್ರಿಗೆ ಕಳಿಸಿಬಿಡಿ. ನಾನು ಹೇಳೋದು ನಿಜವಾಗಿ ಹೇಳೋದಾದ್ರೆ ಜನ ಹೇಗೆ ಭಾಗವಹಿಸ್ಬೋದು ಅಂತ ಹೇಳಿದ್ರೆ, ಈಗ ಮಂತ್ರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಯಾರಾದರೂ ಯೋಧರು ದೈವದೀನರಾದರೆ ಅವರ ಶರೀರಕ್ಕೆ ಕಳೆಬರಕ್ಕೆ ಗೌರವ ಬಂದು ಸಲ್ಲಿಸ್ತಾರೆ. ನಮ್ಮ ಉಡುಪಿ ಇದರಲ್ಲಿ ಅಜ್ಜರಗಾಡಲ್ಲಿ ಹುತಾತ್ಮ ಸೈನಿಕರ ಯುದ್ಧ ಸ್ಮಾರಕ ಇದೆ. ಅಲ್ಲಿಗೆ ಬಂದು ಸತ್ತವರಿಗೆ ನೀವು ನಮನ ಸಲ್ಲಿಸುವ ಬದಲು ಜೀವಂತ ಇರುವ ಸೈನಿಕರಿಗೆ ನೀವೇನಾದರೂ ಮಾಡ್ಬೋದಾ? ಜೀವಂತ ಇರುವ ಸೈನಿಕರ ಕಷ್ಟಗಳನ್ನು ಪರಿಹರಿಸಲು ನೀವು ಸಹಾಯ ಮಾಡ್ಬೋದಾ? ಸತ್ತವರಿಗೆ ಆಮೇಲೆ ಮಾಡಿ. ಜೀವ ಇರುವವರು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ಅವರಿಗೆ ಅವರ ನೀವು ಸ್ವರಕ್ಕೆ ಸ್ವಲ್ಪ ಸ್ಪಂದನೆ ಕೊಡಿ. ಈಗ ಪ್ರತಿಯೊಂದು ಆಫೀಸ್ಗಳಲ್ಲಿ ಹೋದರೆ, ಸಪೋಸ್ ನೀವು ಟ್ರಾನ್ಸ್ಪೋರ್ಟೇಷನಲ್ಲಿ ಹೋದರೆ, ಈಗ ನಮ್ಮ ಅರೆಸೇನಾ ಈ ಪೊಲೀಸ್ ಇಲಾಖೆ ಇದೆ, ಅವರಿಗೆಲ್ಲ ಇದರಲ್ಲೂ ಕೂಡ ಫ್ರೀಯಾಗಿ ಟ್ರಾನ್ಸ್ಪೋರ್ಟೇಷನ್ ಸಿಗ್ತಾ ಇದೆ. ಜೊತೆಗೆ ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಯಾವ ಇದರಲ್ಲೂ ಹೋದರೂ ಅವರಿಗೆ ಫ್ರೀಯಾಗಿ ಸಿಗ್ತಾ ಇದೆ. ನಮ್ಮ ಸಾಧಾರಣ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಜನ ಇದ್ದಾರೆ ಮಾಜಿ ಸೈನಿಕರು, ಅವರಿಗೆ ಒಂದು ಈ ಡೈಲಿ ನಮ್ಮ ನಿತ್ಯ ಜೀವನದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿಗಾದರೂ ಹೋಗಬೇಕಾದ್ರೆ ಅವರಿಗೆ ಒಂದು ಕನ್ಸೆಷನ್ ಕೊಡೋದು ಅಥವಾ ಯಾವುದೂ ಇಲ್ಲ. ಮಾಜಿ ಸೈನಿಕರು ಅಂತ ಹೇಳಿದರೆ ಯಾವುದೂ ಇಲ್ಲ, ಯಾವುದರಲ್ಲೂ ಕೂಡ ಇಲ್ಲ, ಯಾವ ಇದರಲ್ಲೂ ಕೂಡ ಯಾವ ಸವಲತ್ತುಗಳನ್ನು ಕೂಡ ಕೊಡಲಿಲ್ಲ. ಅದಕ್ಕಾಗಿ ಈ ಜನಪ್ರತಿನಿಧಿಗಳು ತಮ್ಮ ವೇತನವನ್ನ ಹೆಚ್ಚಳ ಮಾಡಿಕೊಳ್ಳಲಿಕ್ಕೆ ಯಾವುದೇ ಅವರಿಗೆ ಬೇಡ. ಅವರಿಗೆ ಸಬ್ಸಿಡಿ ಫುಡ್ ಕೂಡ ಸಿಗ್ತಾ ಇದೆ ಪಾರ್ಲಿಮೆಂಟ್ ಅಲ್ಲಿ. ಅವರಿಗೂ ಕೂಡ 20 ರೂಪಾಯಿಯಲ್ಲಿ ಚಿಕನ್ ಬಿರಿಯಾನಿ ಸಿಗ್ತಾ ಇದೆ, 12 ರೂಪಾಯಿಯಲ್ಲಿ ಊಟ ಸಿಗ್ತಾ ಇದೆ. ಈಗ ನಮಗೆ ಯಾವುದು ಮಾಜಿ ಸೈನಿಕರು ಅಂತ ಹೇಳಿದ್ರೆ ಯಾರಿಗೂ ಬೇಡದವರೀಗ. ಯಾಕೆಂತೇಳಿದರೆ ಅವರ ಈಗ ಮನೆಯಲ್ಲೂ ಕೂಡ ಅವರ ಶಿಸ್ತಿನಿಂದ ಮನೆಯಲ್ಲೂ ಕೂಡ ಅವರಿಗೆ ಸ್ವಲ್ಪ ತೊಂದರೆ ಬರುತ್ತೆ. ಯಾಕೆಂತೇಳಿದರೆ ಎಲ್ಲ ಶಿಸ್ತುಗಳನ್ನು ನಾವು ಮನೆಯಲ್ಲಿ ತೋರಿಸಿದರೆ ನೀವು ಶಿಸ್ತನ್ನು ಅಲ್ಲಿ ತೋರಿಸಿ, ನಮಗೆ ಇಲ್ಲಿ ಬೇಡ ಅಂತ ಹೇಳ್ತಾರೆ. ಆದ ಕಾರಣ ನಮ್ಮ ಅಪತ್ಯ ಆಗ್ತಾರೆ. ಅದಕ್ಕಾಗಿ ನಮ್ಮ ಸಾರ್ವಜನಿಕರು ಕೂಡ ಒಂದು ಮಾಜಿ ಸೈನಿಕರಂತ ಹೇಳುವಾಗ ಅವರಿಗೊಂದು ಗೌರವ, ನಮ್ಮ ದೇಶವನ್ನ ಕಾಯ್ದು ಬಂದಿದ್ದಾರೆ, ನಾವಿಲ್ಲಿ ಸ್ಥಿರತೆಯಿಂದ ಇದ್ದೇವೆ, ಇವರ ದಿನ ರಾತ್ರಿ ಅನ್ನದೇ ಅಲ್ಲಿ ಗಡಿಯಲ್ಲಿ ವಾರ ಕಾಯ್ತಾ ಇದ್ದಾರೆ. ನಿಮ್ಗೊಂದು ಘಟನೆ ಹೇಳ್ತೇನೆ, ಹೇಗೆ ವಿದೇಶದಲ್ಲಿ ಮಾಜಿ ಸೈನಿಕರನ್ನು ನೋಡ್ತಾರಂತ ಒಂದು ಘಟನೆ. ಇದೇ 2014ರಲ್ಲಿ ಕಳೆದ ವರ್ಷ ಮೊದಲನೇ ಮಹಾಯುದ್ಧದ 100ನೇ ವಾರ್ಷಿಕೋತ್ಸವ, ಸೆಂಟಿನರಿ ವಾರ್ಷಿಕೋತ್ಸವ ಬ್ರಿಟನ್ನಲ್ಲಿ ನಡೀತು, ಫಸ್ಟ್ ವರ್ಲ್ಡ್ ವಾರ್ದು. ನಮ್ಮ ದೇಶದ ಒಬ್ಬ ಜನರಲ್ ಒಬ್ಬರು, ಅವರಿಗೆ ವಿಕ್ಟೋರಿಯಾ ಕ್ರಾಸ್ ಸಿಕ್ಕಿತ್ತು. ವಿಕ್ಟೋರಿಯಾ ಕ್ರಾಸ್ ಇಸ್ ದ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಇನ್ ಬ್ರಿಟಿಷ್ ಎಂಪೈರ್. ಅವರಿಗೆ ಸಿಕ್ಕಿತ್ತು. ಅವರಲ್ಲಿ ಲಂಡನ್ನಲ್ಲಿ ಫಂಕ್ಷನ್ ಆಯಿತು, ಅವರಿಗೆ ರೋಡ್ ಕ್ರಾಸ್ ಮಾಡಿ ಹೋಗ್ಲಿಕ್ಕಿತ್ತು. 94 ವರ್ಷದ ಜನರಲ್ ಅವರು ತನ್ನ ವಿಕ್ಟೋರಿಯಾ ಕ್ರಾಸ್ ಅನ್ನು ಎದೆಯಲ್ಲಿ ಹಾಕೊಂಡು ರೋಡ್ ಕ್ರಾಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು. ಗಾಡಿಗಳು ಹೋಗ್ತಾ ಇದ್ದವು, ಮುದುಕ ಕ್ರಾಸ್ ಹಾಕಿ ನೋಡ್ತಾ ಇದ್ರು, ವೇಟ್ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತಿನಲ್ಲಿ ಒಂದು ಕಾರ್ ಬಂದು ನಿಂತಿತ್ತು. ಅಲ್ಲಿಂದ ಒಬ್ಬ ಮನುಷ್ಯ ಹೊರಗೆ ಬಂದ, 45-50 ವರ್ಷದ ಜನ ಬಂದು, ಸ್ವಾಮಿ ನೀವು ಬನ್ನಿ, ಸಲ್ಯೂಟ್ ಮಾಡಿದೆ, ಬನ್ನಿ ನಿಮ್ಮನ್ನು ಕಳಿಸ್ತೇನೆ. ಇಲ್ಲ ಅವ್ರು ಹೇಳಿಲ್ಲ, ನೀವು ಹೋಗಿ ಹೋಗಿ ಅಂತ. ನೀವು ಯಾರು ಅಂತ ಕೇಳಿದ್ರು. ಅವರು ನಾನು ಒಬ್ಬ ಬ್ರಿಟಿಷ್ ನಾಗರಿಕ, ನೀವು ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಗೌರವ ಭಾಜನರಾಗುವವರು, ಇನ್ನೇನವರು, ಅವನು ಬ್ರಿಟಿಷ್, ಆದ್ರೂ ಅದು ಬ್ರಿಟಿಷ್ ರೆಕಾರ್ಡ್ ಅವಾರ್ಡ್ ಅಂತ ತಿಳ್ಕೊಂಡು ಅವರಿಗೆ ಸಲ್ಯೂಟ್ ಹೊಡೆದು ಹೋಗಿ ಕಳಿಸುವಾಗ ಇನ್ನೊಂದು ಕಾರ್ ಬಂದಿತ್ತು. ಅವ್ರು ಬಂದು ಹೇಳಿದ್ರು, ಇವರು ನಮ್ಮ ದೇಶದ ಉಪ ಪ್ರಧಾನಮಂತ್ರಿಗಳು, ಬ್ರಿಟಿಷ್ ಉಪ ಪ್ರಧಾನಮಂತ್ರಿಗಳು, ಅವರು ನಿಮ್ಮನ್ನು ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನು ಕಳಿಸ್ತಾ ಇದ್ದಾರೆ. ಅವರಲ್ಲೆಲ್ಲ ನೀವು ಹೋಗಿ, ಇಲ್ಲ ನಾನು ಹೋಗೋದಿಲ್ಲ, ನೀವು ಹೋದ ಮೇಲೇನೆ ನಿಮಗಿಂತ ಜಾಸ್ತಿ ಗೌರವ ಯಾರಿಗೂ ಇಲ್ಲ ಈ ಜಾಗದಲ್ಲಿ. ಸರ್, ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಭಾಗವಹಿಸಿದ ಸೈನಿಕರಿಗೆ ಕೂಡ ಪಿಂಚಣಿ ಇರಲಿಲ್ಲ ಇತ್ತೀಚಿನವರೆಗೆ ಅನ್ನುವಂತ ಒಂದು ಮಾಹಿತಿ ಇತ್ತು, ಅದು ಹೌದಾ?
ಇಲ್ಲ, ಸೆಕೆಂಡ್ ಪೇಜ್ ವರ್ಲ್ಡ್ ವಾರ್ ಇದ್ದವರಿಗೆ, ವರ್ಲ್ಡ್ ವಾರಲ್ಲಿ ರೆಗ್ಯುಲರ್ ಆಗಿದ್ದವರಿಗೆ ಪೆನ್ಷನ್ ಇತ್ತು. ಬಟ್ ಅಲ್ಲಿ ಕೆಲವರು ಏನಾದ್ರು 44ರಲ್ಲಿ ಜಾಯ್ನ್ ಆದ್ರು, 45ಕ್ಕೆ ವಾರ್ ಮುಗಿಯಿತು, 47ಕ್ಕೆ ಭಾರತಕ್ಕೆ ಅಂದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಲ್ಲಿಂದ ತುಂಬಿಸ್ಕೊಂಡು ಹೋದ್ರು. ಆಮೇಲೆ ಅವ್ರಿಗೆ ಎಲ್ಲ ಮನೆ ಕಳಿಸಿದ್ರು, ಅವರಿಗೆ ಪೆನ್ಷನ್ ಸಿಗ್ಲಿಲ್ಲ, ಅವರಿಗೆ ಕೊಡ್ಲಿಲ್ಲ ಪೆನ್ಷನ್. ಆಗ ಮಿನಿಮಮ್ ಸರ್ವಿಸ್ 10 ವರ್ಷ ಇತ್ತು ಪೆನ್ಷನ್ಗೆ, ಹಾಗಾಗಿ ಅವರಿಗೆ ಪೆನ್ಷನ್ ಸಿಗ್ಲಿಲ್ಲ. ಈಗ ಅತ್ಯಂತ ಕಡಿಮೆ ಪೆನ್ಷನ್ ಅಂದ್ರೆ ಎಷ್ಟು ಬರ್ತಾ ಇರ್ಬೋದು ನಿಮ್ಮ ಅಂದಾಜು? ಈಗ ಹಳೆಯ ವ್ಯಕ್ತಿಗಳು ಅಂದ್ರೆ ತುಂಬಾ ಹಳೆಯ ಒಂದು ಇದ್ರ ಆಧಾರ 4,000 ಬರ್ತಾ ಇದೆ. 4,000 ಬರ್ತಾ ಇದೆ. ನನಗೆ ಅದ್ರ ಬಗ್ಗೆ ಅಷ್ಟು. ಸೈನಿಕರು, ಜೀವಂತ ಇರುವ ಸೈನಿಕರಿಗೆ ವಿಧವೆ ಪೆನ್ಷನ್ 4,000 ಬರ್ತಾ ಇದೆ. ಎಸ್, 4,000ದಲ್ಲಿ ಅವರು ಆ ಮನೆ ನಡೆಸೋದು ಹೇಗೆ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಸರ್, ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ? ಈ ಒಂದು ಇಡೀ ಹೋರಾಟ ಏನಿದೆ, ಈ ಹೋರಾಟದಲ್ಲಿ ಜನರು ಪಾಲ್ಗೊಳ್ಳಬೇಕು ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಒಂದಷ್ಟು ಧ್ವನಿಗೂಡಿಸಬೇಕು. ಅದರ ಬಗ್ಗೆ ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ? ಇದ್ರ ಬಗ್ಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ಜನರು ಇದಕ್ಕೆ ಸಹಕಾರ ಕೊಡಬೇಕು. ಅವರು ಜನಪ್ರತಿನಿಧಿಗಳಿಗೆ ಅಥವಾ ನಮ್ಮ ಮಂತ್ರಿಗಳಿಗೆ ಯಾವುದೇ ಫಂಕ್ಷನ್ ಸೇರಿಕೊಂಡಾಗ ನೀವು ಕೇಳಬೇಕು, ಕ್ವಶನ್ ಕೇಳಬೇಕು. ಯಾಕೆ ನಮ್ಮ ಮಾಜಿ ಸೈನಿಕರು ರಸ್ತೆಗೆ ಬರ್ಲಿಕ್ಕೆ ಬಿಟ್ಟಿದ್ದೀರಿ ನೀವು? ಇನ್ನೊಂದು ವಿಷಯ ಏನಂತ ಹೇಳಿದರೆ ಸರ್, ನಮ್ಮ ಈ ಶಾಲೆಗಳಲ್ಲಿ, ಸಣ್ಣ ಶಾಲೆ, ಪ್ರೈಮರಿ, ಹೈಸ್ಕೂಲ್ಗಳಲ್ಲಿ ಈ ರಾಷ್ಟ್ರೀಯ ಹಬ್ಬಗಳು, ಆಗಸ್ಟ್ 15 ಇದೆ, 26 ಜನವರಿ ಇದೆ, ಅಂಥ ಸಮಯಗಳಲ್ಲಿ ಈ ಜನಪ್ರತಿನಿಧಿಗಳನ್ನು ಕರೆದು ಒಂದು ಬಾವುಟವನ್ನು ಫ್ಲಾಗ್ ಹೋಸ್ಟಿಂಗ್ ಮಾಡುವ ಬದಲು ಈ ಮಾಜಿ ನಿವೃತ್ತ ಯೋಧರನ್ನು ಅವರಿಗೆ ಅವಕಾಶ ಮಾಡಿಕೊಟ್ಟು ಇದನ್ನು ಮಾಡಿಸಿದರೆ ಅದರಲ್ಲಿ ಮಕ್ಕಳಿಗೂ ಕೂಡ ಒಂದು ಅಂದ್ರೆ ನಾವು ಕೂಡ ಈ ರೀತಿ ಆಗಬೇಕು ಅಂತ ಹೇಳುವ ಒಂದು. ಈಗ ಸಚಿನ್ ತೆಂಡೂಲ್ಕರ್ ಅಥವಾ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವ್ರದ್ದು ರೋಲ್ ಮಾಡೆಲ್ ಆಗಿರ್ತಾರೆ. ಯಾರಾದ್ರೂ ಕೇಳ್ತಾರೆ ಭಗತ್ ಸಿಂಗ್ ಯಾರು, ಅಬ್ದುಲ್ ಹಮೀದ್ ಯಾರು, ಅವ್ರೇನ್ ಮಾಡಿದ್ರು, ಯಾಕೆ ಸುಭಾಷ್ ಚಂದ್ರ ಬೋಸ್ ಯಾರು ಅಂತ ಕೇಳಿದ್ರೆ ಅವರಿಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ಅದಕ್ಕಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಣ್ಣ ಶಾಲೆಗಳಲ್ಲೂ ಕೂಡ, ಪ್ರಾಥಮಿಕ ಹೈಸ್ಕೂಲ್ ಶಾಲೆಗಳಲ್ಲೂ ಕೂಡ ನಮ್ಮ ಈ ಮಾಜಿ ಸೈನಿಕರಿಗೆ ಸ್ವಲ್ಪ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆಯನ್ನ ಮಾಡಿ ಮಕ್ಕಳಿಗೂ ಕೂಡ ಅದರ ಬಗ್ಗೆ ನಮ್ಮ ಸೈನ್ಯ ಈ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿ ಅವರಿಗೂ ಕೂಡ ಒಂದು ದೇಶ ಪ್ರೇಮ ಬರುವ ಒಂದು ಸೈನ್ಯದ ಬಗ್ಗೆ ಹಾಗೆ ಮಾಡಬಹುದು ಅಂತ ಹೇಳೋದು. ಎಸ್ ಸರ್, ನಮ್ಮ ಇಡೀ ಕಾರ್ಯಕ್ರಮವನ್ನು ಒಟ್ಟು ನಾವು ಆಯೋಜನೆ ಮಾಡಿರುವಂಥದ್ದು ಈ ಒಂದು ಹೋರಾಟ ಏನಿದೆ, ಇದು ಯಾರು ಗಮನಿಸ್ತಾ ಇಲ್ಲ. ಇದನ್ನ ಎಲ್ಲ ಕಡೆಗಳಲ್ಲಿ ಒಂದು ಲೈನ್ ಸುದ್ದಿ ಆಗ್ತಾ ಇದೆ ಬಿಟ್ರೆ ಇದನ್ನು ಯಾರು ಯಾಕೆ ಆಗ್ತದೆ ಅಂತ ಗೊತ್ತಿಲ್ಲ. ಅದು ಯಾಕೆ ಆಗ್ತಿದೆ ಅಂತ ಜನರಿಗೆ ಗೊತ್ತಿಲ್ಲ. ಒನ್ ರ್ಯಾಂಕ್ 1% ಎಂತದು ಅಂತ ಕೇಳು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಲಾಸ್ಟಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ನಮ್ಮ ಉಡುಪಿಯಲ್ಲಿ ಸಾಧಾರಣ ಒಂದು 1,200 ಜನ ಮಾಜಿ ಸೈನಿಕರಿದ್ದಾರೆ. ಮೊನ್ನೆ ಪ್ರತಿಭಟನೆಯಲ್ಲಿ ಒಂದು 60-65 ಜನ ಬಂದರು. ಯಾಕೆ ಬರಲಿಲ್ಲ ಅಂತ ನಾನು ಹೇಳೋದಾದ್ರೆ, ಪ್ರತಿಭಟನೆಯಲ್ಲಿ ಭಾಗವಹಿಸೋರು ಮಾಜಿ ಸೈನಿಕರು ಅಲ್ಲ, ಅನಿವಾರ್ಯತೆಯಿಂದ ನಾವು ಬೀದಿಗೆ ಬಂದಿದ್ದೇವೆ. ಅದರಲ್ಲೂ ಕೂಡ ಕೆಲವರು ಬಿಟ್ಟುಕೊಡೋದಕ್ಕೆ ಅವರು ತಯಾರಿಲ್ಲ. ಅದಕ್ಕಾಗಿ ಆ ಒಂದು ಕಾರಣದಿಂದ ನಮ್ಮಲ್ಲಿ 600 ಜನ ಬಂದಿರಲಿಲ್ಲ. ಯಾಕೆಂದ್ರೆ ಕೆಲವರಿಗೆ ಬಂದ್ರೆ ಬರ್ಲಿ, ಇಲ್ಲದ್ರೆ ನಡೀತದೆ ಅಂತ ಒಂದು ಏನು ಸಂಘಟನೆಯ ಜವಾಬ್ದಾರಿಯಲ್ಲಿದ್ದಾರೆ ಅವರು ಒಂದಷ್ಟು ಕಾಣಿಸಿಕೊಂಡ್ರು ಬಿಟ್ರೆ ಹೆಚ್ಚಿನವರು ಬರಲಿಲ್ಲ. ಪ್ರತಿಭಟನೆ ನಮ್ಮ ಕೆಲಸ ಅಲ್ಲ, ಪ್ರತಿಭಟನೆ ಮಾಡೋದು. ನಾವು ಅನುಶಾಸನದಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೇವೆ ಅಂತ ಹೇಳುವ ಕಾರಣದಿಂದ ಆ ಒಂದು ಇದನ್ನು ಮಾಡೋದಿಲ್ಲ. ಎಸ್ ಸರ್, ಓಕೆ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಬಹಳಷ್ಟು ವಿಚಾರವನ್ನು ಹಂಚಿಕೊಟ್ಟೆ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರು, ಈ ಕಾರ್ಯಕ್ರಮವನ್ನು ಮುಗಿಸಬೇಕು. ಬಹಳ ಪ್ರಮುಖವಾಗಿ ದೇಶವನ್ನ ಕಾಯುವಂತಹ ಸೈನಿಕರು ಏನಿದ್ದಾರೆ, ಈ ಸೈನಿಕರಿಗೆ ನಿಜವಾಗಿ ಕೂಡ ನಮ್ಮ ಸರ್ಕಾರ ಏನನ್ನು ಕೊಡಬೇಕಿತ್ತು ಅದನ್ನು ಬಹಳಷ್ಟು ಸಮಯದಿಂದ ಕೊಡ್ತಾ ಇಲ್ಲ. ಅದಕ್ಕೆ ಒಂದಷ್ಟು ಅವರನ್ನು ಆಟ ಆಡಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ದೇಶದ ಮಾಜಿ ಸೈನಿಕರನ್ನು ಹೇಗೆ ನಡೆಸಿಕೊಳ್ಳಬೇಕಿತ್ತು ಹಾಗೆ ನಮ್ಮ ಸರ್ಕಾರಗಳು ನಡೆಸಿಕೊಳ್ತಾ ಇಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಆಗಿದೆ. ಮುಂದಿನ ಹಣಕಾಸು ಆಯೋಗ ಇರ್ಬೋದು ಅಥವಾ ಮುಂದೆ ನಡೀತಕ್ಕಂಥ ಹಲವಾರು ಯೋಜನೆಗಳಿರ್ಬೋದು, ಇದರಲ್ಲಿ ಮಾಜಿ ಸೈನಿಕರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೇವೆ ಅನ್ನೋದನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಇದು ಎಷ್ಟು ಸತ್ಯ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿಮ್ಮ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.